ಪಾರ್ಲರಿಗೆ ಹೋಗದೇನೆ ಫೇಶಿಯಲ್ ಮಾಡಿದ ಥರ ಸ್ಮೂತು ಸಾಫ್ಟ್ ಗ್ಲೋಯಿಂಗ್ ಸ್ಕಿನ್ ಸಿಗಬೇಕು ಅಂತಂದರೆ ನೀವು ಮನೆಯಲ್ಲೇ ಈ ತುಂಬಾ ಸಿಂಪಲ್ ಆಗಿರುವಂಥ ಒಂದು ಫೇಸ್ ಮಾಸ್ಕನ್ನು ಒಂದ್ಸರಿ ಟ್ರೈ ಮಾಡ್ಬೋದು. ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಬಟರ್ ಫ್ರೂಟ್ ಅಥವಾ ಅವಕ್ಯಾಡೋ ಅಂತ ಹೇಳ್ತಾರೆ. ಅದೊಂದು ಅರ್ಧ ಬೇಕಾಗುತ್ತೆ. ತುಂಬ ಹಣ್ಣಾಗಿದ್ದರೆ ಚೆನ್ನಾಗಿರುತ್ತೆ. ಅದರ ಕ್ರೀಮ್ ಅಥವಾ ಪಲ್ಪನ್ನು ತೆಗೆಯೋದಕ್ಕೆ ಒಂದು ಸ್ಪೂನಿನ ಸಹಾಯದಿಂದ ಕಟ್ ಮಾಡಿಕೊಂಡು ಈ ಥರ ಅದರ ಪಲ್ಪನ್ನು ತೆಗೆಯಿರಿ. ಬೀಜ ಬೇಡ, ಎಲ್ಲದೂ ಬೇಕಾಗಿರಲ್ಲ. ಮಿಕ್ಕಿದನ್ನು ನಾವು ಮಿಲ್ಕ್ ಶೇಕ್ ಮಾಡೋದಕ್ಕೆ ಉಪಯೋಗ ಮಾಡ್ಬೋದು. ಈ ಪಲ್ಪನ್ನು ತಗೊಂಡು ಇದಕ್ಕೆ ನಾವು ಒಂದು 2 ಚಮಚದಷ್ಟು ಮೊಸರನ್ನು ಸೇರಿಸ್ಕೋಬೇಕಾಗುತ್ತೆ. ನಿಮ್ಮದು ತುಂಬ ಆಯಿಲಿ ಸ್ಕಿನ್ ಆದರೆ ಮೊಸರನ್ನು ಸ್ಕಿಪ್ ಮಾಡಿ ಹಾಲನ್ನು ಸೇರಿಸಿ. 2 ಚಮಚದಷ್ಟು ಮೊಸರು, ಆಮೇಲೆ ಒಂದು ಸ್ವಲ್ಪ ಹಾಲಿನ ಕೆನೆ ಬೇಕಾಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ಆಯಿಲಿ ಸ್ಕಿನ್ ಆದರೆ ನಿಮ್ಮದು ಕೆನೆ ಕೂಡ ಸ್ಕಿಪ್ ಮಾಡಿ. ಮೊಸರು ಬೇಡ, ಕೆನೆ ಬೇಡ, ಅದರ ಬದಲಿಗೆ ಬರೀ ಹಾಲನ್ನು ಹಾಕಿದರೆ ಸಾಕು. ಇದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ, ಹಾಗೆಯೇ 1 ಟೀ ಸ್ಪೂನಷ್ಟು ರೋಸ್ ವಾಟರ್, ಇಷ್ಟನ್ನು ಸೇರಿಸ್ಕೊಂಡು ಕ್ಲೀನಾಗಿ ಒಳ್ಳೆ ನೈಸ್ ಪೇಸ್ಟ್ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮುಖನ ತೊಳೆದ್ಬಿಟ್ಟು ಮುಖಕ್ಕೆ ಒಂದು 2ರಿಂದ 3 ಲೇಯರಷ್ಟು ಹಚ್ಚಿ ಅದಾದ ನಂತರ 10ರಿಂದ 15 ನಿಮಿಷ ಬಿಡಬೇಕು. ಅದಾದ ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ಮುಖನ ತೊಳ್ಕೊಂಡು ಒಳ್ಳೆಯ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಬೇಕು. ನಿಮ್ಮ ಸ್ಕಿನ್ ಸಾಫ್ಟ್ ಆಗಲಿಕ್ಕೆ ಒಳ್ಳೆಯ ಮಾಯ್ಶ್ಚರೈಸರ್ ನೋಡ್ತಾ ಇದ್ದರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ. ನಿವಿಯಾ ಸಾಫ್ಟ್ ಅವ್ರದ್ದು ಮಾಯ್ಶ್ಚರೈಸರ್ ಲಿಂಕನ್ನು ನಾನು ಕಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ.